क्रिकेट मैच ನ್ಯಾಯವ ಪಡೆದೇ ತೀರುವೆವು ಜಿಂದಾಬಾದ್ ಜಿಂದಾಬಾದ್ ಪಾಪ್ಯುಲರ್ ಫ್ರಂಟ್ ಜಿಂದಾಬಾದ್ ಗೌರವ ಮೆರೆದ ಕಾಕಿಗಳೇ ಆರಕ್ಷಕರೇ ಭಕ್ಷಕರಾದರೆ ನೀವು ಈ ಹಿಂದೆ ಏನಾದರೂ ಗಲಭೆಗಳು ನಡೆದಂತಹ ಸಂದರ್ಭಗಳಲ್ಲಿ ಎಲ್ಲಿಯಾದರೂ ಕೋಮು ಗಲಭೆಗಳು ನಡೆದ ಕೂಡಲೇ ಮುಸಲ್ಮಾನರ ಮನೆಗಳಿಗೆ ನುಗ್ಗಿ ಅವರ ತಂದೆ ತಾಯಂದಿರನ್ನ ಬಂಧಿಸಿ ಪೊಲೀಸ್ ಠಾಣೆಯಲ್ಲಿ ಕೂಡಿ ಹಾಕಿ ಹೇಳ್ತಾ ಇದ್ರಿ ನೀವು ನಿಮ್ಮ ಮಗನನ್ನ ತಂದು ಕೊಟ್ಟರೆ ನಿಮ್ಮನ್ನ ಬಿಡ್ತೇವೆ ಅಂತೇಳಿ. ಈಗ ಪಾಪ್ಯುಲರ್ ಫ್ರಂಟ್ ಇದೆ, ಆ ಕಾರಣಕ್ಕೆ ನಿಮ್ಮ ಆ ರೀತಿಯ ಕೆಲಸಗಳು ನಡೆಯದೇ ಇದ್ದಾಗ ಇದೀಗ ನಮ್ಮ ನಾಯಕರನ್ನ ಬಂಧಿಸಿ ಈ ರೀತಿ ನೀವು ಹೇಳುವುದಾದ್ರೆ ಖಂಡಿತವಾಗಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಈ ರೀತಿಯ ಹೋರಾಟಗಳು ಮುಂದೆಯೂ ಕೂಡ ನಡೀಲಿಕ್ಕಿದೆ. ನಮ್ಮ ಅಮಾಯಕ ನಾಯಕರನ್ನ ನೀವು ಬಂಧಿಸಿದ್ರೆ ನಮ್ಮ ಹೋರಾಟಗಳು ಅದು ಖಂಡಿತ ಮುಂದುವರಿಯುತ್ತದೆ ಅಂತ ಹೇಳುವಂತದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪೊಲೀಸ್ ತಾರತಮ್ಯ ನಿಮಗೆ ಗೊತ್ತಿರಬಹುದು. ಪೊಲೀಸ್ ತಾರತಮ್ಯ ಮೊನ್ನೆ ಪ್ರತಿಭಟನೆಯ ಸಂದರ್ಭದಲ್ಲಿ ಅಲ್ಲಿನ ಇನ್ಸ್ಪೆಕ್ಟರ್ ನಾಗರಾಜ್ ಅಂತ ಹೇಳುವವರು ಅವರು ಬಂದು ಹೇಳಿದ್ರು, ನಮ್ಮ ಪಿಸ್ತೂಲಿಗೆ ನಮ್ಮ ಲಾಠಿಗೆ ಯಾವುದೇ ಧರ್ಮ ಇಲ್ಲ ಅಂತೇಳಿ. ಪಾಪ್ಯುಲರ್ ಫ್ರಂಟ್ ಹೇಳ್ತದೆ, ನಾವು ಈ ಜನಾಂದೋಲನವನ್ನು ಕೂಡ ಮಾಡಿರುವಂತದ್ದು, ಈ ಹೋರಾಟವನ್ನು ಮಾಡಿರುವಂತದ್ದು ಕೂಡ ನಿಮ್ಮ ಲಾಠಿಗೆ ಧರ್ಮ ಇರಬಾರ್ದು ಅಂತ ಹೇಳುವ ಕಾರಣಕ್ಕೆ ಅಂತ ಹೇಳುವಂತದ್ದು ನಾನು ಹೇಳಿದ್ದೇನೆ. ಆದ್ರೆ ನೀವು ಏನು ಮೊನ್ನೆ ಬಾಯಿಯಲ್ಲಿ ಹೇಳಿದ್ದೀರೋ ಅದು ನಿಮ್ಮ ಕೃತಿಯಲ್ಲಿ ಕಾಣುವುದಿಲ್ಲ ಅಂತ ಹೇಳುವಂತದ್ದಾಗಿರ್ತದೆ. ನಾವಿಲ್ಲಿ ಹೇಳಲಿಕ್ಕೆ ಇರುವಂತದ್ದು ಅದು ಸಾಂವಿಧಾನಿಕವಾದಂತಹ ಹುದ್ದೆ. ಅದು ಈ ದೇಶದ ಸರ್ವ ನಾಗರಿಕರನ್ನು ಕೂಡ ಸಮಾನವಾಗಿ ಕಾಣಬೇಕಾದ, ಸರ್ವರಿಗೂ ಸಮಾನವಾದಂತಹ ನ್ಯಾಯವನ್ನ ದೊರಕಿಸಿಕೊಡಬೇಕಾದ, ಯಾರೊಂದಿಗೂ ತಾರತಮ್ಯವನ್ನ ಮಾಡದೆ ಸಮಾನತೆಯನ್ನ ಕಾಪಾಡಬೇಕಾದಂತ ಒಂದು ಹುದ್ದೆ ಅದು. ಆ ಪಿಸ್ತೂಲಿಗೆ ಧರ್ಮ ಇರಬಾರದು, ಜಾತಿ ಇರಬಾರದು, ರಾಜಕೀಯ ಇರಬಾರದು, ಆ ಲಾಠಿಗೆ ಧರ್ಮ ಇರಬಾರದು. ಆದ್ರೆ
ನಮ್ಮ ಜಿಲ್ಲೆಯಲ್ಲಿ ಕಳೆದ ಒಂದು ದಶಕದಲ್ಲಿ ನಡೆದಂತ ಹಲವಾರು ಘಟನೆಗಳನ್ನ ಪಟ್ಟಿ ಮಾಡಿದ್ರೆ ನಿಮ್ಮ ಪಿಸ್ತೂಲು ಮತ್ತು ನಿಮ್ಮ ಲಾಟಿಗೆ ಒಂದೇ ಧರ್ಮ ಇದೆ ಅಂತ ಹೇಳಿ ನಾವು ಭಾವಿಸಬೇಕಾಗ್ತದೆ ಅಂತ ಹೇಳುವಂತದನ್ನ ನಾನು ಈ ಸಂದರ್ಭದಲ್ಲಿ